ಹರಿ ಓಂ. ನಮಸ್ತೆ ಅಕ್ಕ. ಪ್ರಸಾದ್. ಮತ್ತೆಂತ ಫೋನ್ ಏನಿತ್ತ? ಇಲ್ಲ, ನಿನ್ನೆ ಅಣ್ಣ ಫೋನ್ ಮಾಡಿರ. ಹಾ ಅದ ಸ್ವಾಮೀಜಿ ಅಂತ ಹೇಳಿದ್ರಂತೆ. ಹಾ ಗಗನ್ ಹತ್ರ ಒಂಚೂರು ಅದೊಂದು ವಿಚಾರಿಸಿ, ಎಲ್ಲಿಗೆ ಏನೇನ ಇದಾಗಿದೆ ಅಂತ ವಿಚಾರಿಸಿ, ಹಾ ಸ್ವಲ್ಪ ಇದಂತ ವಿಚಾರಿಸಿ, ಸ್ವಲ್ಪ ನಾನು ಸಾಧ್ಯ ಫಾಲೋ ಅಪ್ ಮಾಡ್ತೇನೆ ಅಂತ ಹೇಳದಂತೆ. ಹಾ ಹಾ ಅದಕ್ಕೆ ಗಗನ್ ಫೋನ್ ಮಾಡಿ ಹಾ ಮತ್ ಗಗನ್ ಅಣ್ಣನ ಹತ್ರ ಮಾತಾಡಿದ್ರಂತೆ. ಹಾ ಹಾಗಾಗಿ ಅಷ್ಟೇ. ಮತ್ತೆ ಸ್ವಾಮೀಜಿ ಫೋನ್ ಮಾಡಿದ್ದೆ, ಮತ್ತೆ ನಿನ್ನೆ ಸಿಗ್ಲಿಲ್ಲ ಅವರು. ಸಂಜೆ ಫೋನ್ ಮಾಡ್ತೇನಮ್ಮ ಯಾರೋ ಬಂದಿದ್ದಾರೆ ಅಂತಂದ್ರೆ ಮತ್ತೆ ಸಿಗ್ಲಿಲ್ಲ. ಹಾ ಮತ್ ಗಗನ್ ಅಂದ ನಂಗೆ, ಹಾ ತಲೆ ಬಿಸಿ ತಗೋಬೇಕಾದ ಅವಶ್ಯಕತೆ ಇಲ್ಲ, ಹಾ ಡೆಲ್ಲಿಯಿಂದ ಕಾಲ್ ಬಂದಿದೆ ಅಂತಲ್ಲ ನಿಮ್ಗೆ. ಎಲ್ಲಿಂದ? ಹೌದು. ಡೆಲ್ಲಿಯಿಂದ ಕಾಲ್ ಬಂದಿದೆ ಅವ್ರಿಗೆ. ಹಾ ಸೊ ಅದು ಆವಾಗ್ಲೇ ಹೇಳಿದ್ರು ನನಗೆ, ಅದು ಕನ್ಫರ್ಮೇಶನ್ ಆಗ್ತಿರೋ ಕಾರಣಕ್ಕೇನೆ ಬರೋದು ಕಾಲು, ಹಾ ಹಂಗಾಗಿ ಅದನ್ನ ಪಿಕ್ ಮಾಡಕ್ ಹೇಳಿದ್ದೆ ಅಂತ ಹೇಳಿದ್ರು ಜಿ ಹಾ ಅಂತ ಅಂದ. ಮೇಲ್ಗಡೆ ಕೆಲಸವ್ರು ಮಾಡಿ ಇಟ್ಟಿದ್ದಾರೆ. ಅದೇ ಅವನು ಅಂದ, ಹಾ ಮೇಲ್ಗಡೆದ ಏನು ತಲೆ ಬಿಸಿ ತಗೋಬೇಕಾಗಿಲ್ಲ ನೀವು, ಹಾ ಇಲ್ಲಿ ಸರ್ವೆ ಸ್ಟೇಟ್ ಒಂಚೂರು ನೋಡ್ಕೊಳ್ಳಿ ಹಾ ಅಂತಂದ. ಅಲ್ಲ. ಹ್ಮ್ ಮತ್ತೆ ಅವನಂದ, ಈ ಮೂಮೆಂಟ್ ತನಕಕ್ಕೆ ಮೇಲಿನವರು ಹ್ಮ್ ನೆಕ್ ಮೂಮೆಂಟ್ ತನಕಕ್ಕೆಲ್ಲ ಯಾವ್ದನ್ನು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಹಾ ಹಾ ಮಿನಿಮಮ್ ಹ್ಮ್ 1 ಮಂತ್ ಮುಂಚೆ ಅದೆಲ್ಲ ಸೆಟ್ ಆಗಿರುತ್ತೆ, ಹ್ಮ್ ಅಲ್ಲಿನ ಡಿಸ್ಕಷನ್ಸ್ ಅದೆಲ್ಲ ಸೆಟ್ ಆಗಿರುತ್ತೆ. ಹಾ ಇಲ್ಲಿ ಅವ್ರದ್ ಮಾತ್ರ ಲಾಸ್ಟ್ ಮೂಮೆಂಟ್ ತನಕ ಪೆಂಡಿಂಗ್ ಉಳಿಯುವಂತದ್ದು ಹಾ ಹಾ ಅಂತ ಅಂದಾಗ. ಬಂದ್ರಾ ಹ್ಮ್ ನೀವು? ಹೌದು ಮಾರೆ, ನಾನು ಬಂದೆ. ಹಾ ಇವತ್ತೊಂದ್ ಸ್ವಲ್ಪ ಕೆಲ್ಸ ಎಲ್ಲ ಕಿತ್ತ, ಹಾ ಹಾ ಅದಕ್ಕೆ ಆಯ್ತು ಈಗ ಹೊರಟೆ ಅಕ್ಕನ ಮನೆಗೆ. ಹೌದು. ಆರಾಮಲ್ಲ? ಮತ್ತೆ ಆರಾಮ ಏನಾರು ಇದ್ರೆ ನಂಗೆ ಫೋನ್ ಮಾಡಿ, ನಾನು ಫೋನ್ ಮಾಡ್ತೆ ಆಯ್ತಾ. ಸ್ವಾಮೀಜಿಗೆ ಇವತ್ತು ಸಂಜೆ ಫೋನ್ ಮಾಡ್ತೆ ಪುನಃ. ಚಂದ್ರ 1 ವಾರ ಅಲ್ಲ? 1 ವಾರ ಅನ್ಸತ್ತೆ ಅಷ್ಟೇ. ಹೌದು. 1 ವಾರ ತನಕ ಒಂಚೂರು ಜಾಗ್ರತೆ ಮಾಡ್ಕ, ಒಂಚೂರು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇರು ಅಷ್ಟೇ. ನಿನ್ನ ಅಣ್ಣನು ಹೇಳಿದ್ರಂತ ಗಗನ್ ಹತ್ರ, ನನ್ನ ಹತ್ರನೂ ಹೇಳಿದ್ರು. ಹಾ ನಾನ್ ಪ್ರಯತ್ನ ಅಂತ ಮಾಡಿದ್ದೇನಕ್ಕ ಅಷ್ಟೇ, ಹಾ ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು, ಹಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹೌದು. ಹ್ಮ್ ನಾವು ತಲೆ ಕೆಡ್ಸ್ಕೊಳ್ಳೇಬೇಕಲ್ಲ. ಹೌದು, ಅದೇ ನಮ್ಗೆಲ್ಲ ಇದಲ್ಲ ಮಾರೆ ಈಗ. ನನ್ನನ್ನಂತೂ ಬಚ್ಚುದಿಲ್ಲ ಮಾತ್ರ. ಹೌದು ಮಾರೆ, ಕಾಂಗ್ರೆಸ್. ನಾವೆಲ್ಲ ಸುಮಾರು ಟಾರ್ಗೆಟ್ ಆಗಿತ್ತು ಮೊನ್ನೆ ಕಾರ್ಯಕ್ರಮದ ನಂತರ. ಹೌದು. ಹ್ಮ್ ಅತ್ಲ ಕಾಂಗ್ರೆಸ್ ಅವರು ವಿರೋಧ, ಹೌದು, ಬಿಜೆಪಿ ಇತ್ಲಾಗ ಇವರು ವಿರೋಧ, ವಿರೋಧ, ಪೊಲೀಸ್ ಡಿಪಾರ್ಟ್ಮೆಂಟ್ ವಿರೋಧ, ಸಂಘಟನೆಯವರು ವಿರೋಧ. ಯೋಚನೆ ಮಾಡೋದು ಬೇಡ ಪ್ರಸಾದ್, ದೇವ್ರು ಒಳ್ಳೇದೇ ಮಾಡ್ತಾರೆ ಆಯ್ತಾ. ಹಾ ಸರಿ. ನೋಡೋಣ, ಸರಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.